ಪುತ್ತೂರಿನ ಎರಡನೇ ಜಾತ್ರೆ ಎಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಕಾರಣಿಕ ದೈವಗಳು ನೆಲೆಗೊಂಡಿರುವ ಕಲ್ಲೆಗ ಶ್ರೀ ಕಲ್ಕುಡ ಕಲ್ಲುಟ್ಟಿ ದೈವದ ವಾರ್ಷಿಕ ನೇಮೋತ್ಸವವು ನಿನ್ನೆ ರಾತ್ರಿ ಅದ್ದೂರಿಯಾಗಿ ನಡೆದಿದೆ. ಹಿಂದಿನ ಪರಂಪರೆಯಂತೆ ಬೆಳಗ್ಗೆಯಿಂದಲೇ ಕ್ಷೇತ್ರದಲ್ಲಿ ಹಾಗೂ ದೈವಗಳ ಮೂಲಸ್ಥಾನವಾದ ಕಾರ್ಜಾಲು ಗುತ್ತಿನಲ್ಲಿ ಹೋಮ ಹಾಗೂ ಧಾರ್ಮಿಕ ವಿಧಿವಿಧಾನಗಳು ನಡೆದಿದೆ. ರಾತ್ರಿ 8:30ಕ್ಕೆ ಸರಿಯಾಗಿ ದೈವಗಳ ಮೂಲ ನೆಲೆ ಕಾರ್ಜಾಲು ಗುತ್ತಿನಲ್ಲಿ ಭಂಡಾರವನ್ನ ಪಲ್ಲಕ್ಕಿಯಲ್ಲಿ ಕರೆತರಲಾಯಿತು. ಬಳಿಕ ಗೋಂದೋಲು ಪೂಜೆಯ ನಡೆದು ರಾತ್ರಿ ಕಲ್ಕುಡ ಕಲ್ಲುಟ್ಟಿ ದೈವಗಳ ವರ್ಷಾವಧಿ ನೇಮೋತ್ಸವ ನಡೆದಿದೆ. ಸಂಪೂರ್ಣ ದೇವಸ್ಥಾನವು ವಿವಿಧ ಬಗೆಯ ಹೂವು ಹಾಗೂ ಹಸಿರು ತಳಿರು ತೋರಣಗಳಿಂದ ಅಲಂಕಾರಗೊಂಡು ಕಂಗೊಳಿಸ್ತಾ ಇತ್ತು. ಊರ ಹಾಗೂ ಪರವೂರ ಭಕ್ತಾದಿಗಳು ಕ್ಷೇತ್ರಕ್ಕೆ ಆಗಮಿಸಿ ದೈವಗಳ ಪ್ರಸಾದ ಪಡೆದು ಇಷ್ಟಾರ್ಥವನ್ನು ಬೇಡಿಕೊಂಡರು.